ಮೂಡುಬಿದ್ರೆಯ ಒಂಟಿಕಟ್ಟೆಯ ಕಡಲಕೆರೆ ನಿಸರ್ಗಧಾಮ ವೀರರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮದಲ್ಲಿ ನಡೆಯುತ್ತಿರುವ 23ನೇ ವರ್ಷದ ಹೊನಲು ಬೆಳಕಿನ ಕೋಟಿ ಚಿನ್ನಯ್ಯ ಜೋಡುಕೆರೆ ಬೆದ್ರ ಕಂಬಳ ಉದ್ಘಾಟನೆ ಮತ್ತು ರಾಣಿ ಅಬ್ಬಕ್ಕ ದೇವಿಯ 500ನೇ ಜನ್ಮ ವರ್ಷಾಚರಣೆ ನಡೆದಿದ್ದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ಆಗಮಿಸಿದರು. ರಾಣಿ ಅಬ್ಬಕ್ಕಳ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿದ ಅವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭವನ್ನ ಹಾರೈಸಿದರು. ಜಿಲ್ಲಾಧಿಕಾರಿಗಳನ್ನು ಕೂಡ ಸನ್ಮಾನಿಸಲಾಗಿತ್ತು. ಆದರೆ ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆಗೆ ಒಳಗಾಗಿದೆ. ಕೋಮುವಾದಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಆಡಳಿತ ಸೇವಾ ನಿಯಮವನ್ನು ಉಲ್ಲಂಘಿಸಿದ ಜಿಲ್ಲಾಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಆಗ್ರಹಿಸಿದ್ದು, ದ್ವೇಷ ಭಾಷಣ ಮಾಡುವವರೊಂದಿಗೆ ವೇದಿಕೆಯನ್ನ ಹಂಚಿಕೊಂಡಿರುವ ಕ್ರಮವನ್ನು ಕೂಡ ಖಂಡಿಸಿದ್ದಾರೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಶಾಸಕ ಮತ್ತು ಕಂಬಳ ಸಮಿತಿ ಅಧ್ಯಕ್ಷರು ಆಗಿರುವ ಉಮಾನತ್ ಕೋಟ್ಯಾನ್ ಅವರು, ಇಲ್ಲಿನ ಗುತ್ತಿನ ಚಾವಡಿಯಲ್ಲಿ 500ಕ್ಕೂ ಅಧಿಕ ಮಂದಿ ಬಂದು ಆಸೀನರಾಗ್ತಾರೆ. ಇಲ್ಲಿ ಯಾರು ಬಂದು ಕುಳಿತುಕೊಳ್ತಾರೆ ಎಂದು ನಮಗೆ ಗೊತ್ತಾಗೋದಿಲ್ಲ. ಶ್ರೀಕಾಂತ್ ಶೆಟ್ಟಿ ಅಬ್ಬಕ್ಕ ಬಗ್ಗೆ ಭಾಷಣವನ್ನ ಮಾಡಿದ್ದಾರೆ, ಆದರೆ ಡಿಸಿ ಕ್ರಿಮಿನಲ್ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಎಂದು ಕೆಲವರು ಟೀಕೆಯನ್ನ ಮಾಡಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಕ್ರಿಮಿನಲ್ ವ್ಯಕ್ತಿಯಲ್ಲ. ಜಿಲ್ಲಾಧಿಕಾರಿಗಳು ನಮ್ಮ ಆಹ್ವಾನಕ್ಕೆ ಗೌರವ ನೀಡಿ ಬಂದಿದ್ದಾರೆ. ಆದರೆ ಇದನ್ನ ಟೀಕೆ ಮಾಡುವವರು ತಪ್ಪು ತಿಳುವಳಿಕೆಯಿಂದ ಮಾಡ್ತಾ ಇದ್ದಾರೆ. ಡಿಸಿಗೆ ಕಪ್ಪು ಚುಕ್ಕೆ ಇಡುವ ಕೆಲಸವನ್ನ ಯಾರೂ ಕೂಡ ಮಾಡಬಾರದು. ಅವರ ಮನಸ್ಸಿಗೆ ಬೇಸರ ಮಾಡುವ ಕೆಲಸವನ್ನ ಮಾಡಬೇಡಿ ಎಂದು ಶಾಸಕರು ವಿನಂತಿಸಿದ್ದಾರೆ. ಕೋಡೆ ಹಬ್ಬಕ್ಕಗೆ ಹಾರಾರ್ಪಣೆ ಮಲ್ಪೆರೆ ಬೊಕ್ಕ ದೀಪ ಬತ್ತದ ಉದೀಪನ ಮಲ್ಪೆರೆ ಎಂಕುಲಿ ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಧಿಕಾರಿಲೇನು ಲೆತಿತ್ತ ಜಿಲ್ಲಾಧಿಕಾರಿಗಳು ಬತ್ತದ ಹಬ್ಬಕ್ಕಗೆ ಮಾಲಾರ್ಪಣೆ ಮಲ್ತದ ದೀಪ ಬತ್ತದ ಉದೀಪನೆಲ್ಲ ಮಲ್ದೇರು. ಹಬ್ಬಕ್ಕನ ಬಗ್ಗೆ ಒಂದು ಉಪನ್ಯಾಸ ಕೊರಿಯರೆ ಬಂಡದು ಜವನೇರು ಬೆದ್ರ ತಂಡದ ಅಮರ್ ಕೋಟೆ ಮೊಕಲು ಶ್ರೀಕಾಂತ್ ಶೆಟ್ಟಿ ಕಾರ್ಕಳನ್ನು ಲೆತಿತ್ತೇರು. ಎಂಕುಲು ಅಮರ್ ಕೋಟೆಗೆ ಡಿಸಿನ ಮುಖಾಂತರ ಒಂದು ಸನ್ಮಾನ ಮಲ್ಪದ ಅರಡ್ಡು ಶಬ್ದ ಕಮಲಗು ಶುಭ ಹಾರೈಸೇರು. ಶುಭ ಹಾರೈಸಿದ ಅರಣ್ಯ ತೊಂದು ಎಂಕುಲು ಕಾಫಿ ಬರಿಯರೆ ಕಾಫಿ ಪರ್ಪದ ಅರಣ್ಯಂಕುಲು ಕಡಪಡ್ದು ಕೊರಿಯ ಐಡ್ದು ಬೊಕ್ಕ ಶ್ರೀಕಾಂತ್ ಶೆಟ್ಟಿ ಹಬ್ಬಕ್ಕನ ಬಗ್ಗೆ 500 ವರ್ಷ ಏನತ್ತ ಬಗ್ಗೆ ಉಪನ್ಯಾಸನು ವೇದಿಕೆಡು ಕೊಡ್ತೇರು. ಇನ್ನೇನು ಮಾತಾರಲ್ಲ, ಕೆಲವು ಸೋಷಿಯಲ್ ಮೀಡಿಯಾಡು ಕೆಲವು ಈ ಒಂದು ಕಾರ್ಯಕ್ರಮವನ್ನು ತುಯ್ಯರೆ ಅಕ್ಲಿಗೆ ಮನಸ್ಸಿಜ್ಜಂದೆ ನಂಜಿಡ ಅತ್ತ ಮನಸ್ಸಿಜ್ಜಂದೆ ಅನ್ನೋದು ಹೆಂಗೆ ಗೊತ್ತಿಜ್ಜಿ ಬೇತೆ ಬೇತೆ ರೀತಿಯದು ಸೋಷಿಯಲ್ ಮೀಡಿಯಾಡು ಡಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಕ್ರಿಮಿನಲ್ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಪನ್ಪನಂಚಿನ ರೀತಿಯಲ್ಲಿ ಬೇತೆ ಬೇತೆ ರೀತಿಯಲ್ಲಿ ಬರೆಯರು. ಹೆಂಗೆ ಗೊತ್ತಿಜ್ಜಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹೆಂಗೆ ಫೋನ್ ಮಲ್ತು ಕೇಂದ್ರರು ಅಲ್ಲಿ ವೇದಿಕೆಯಲ್ಲಿ ಯಾರಿದ್ರು, ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಇದ್ರ ಅಂದ್ ಇರ್ಬೋದು ಸರ್. ಯಾಕೆಂತ ಹೇಳಿದ್ರೆ 500 ಜನ ಅಲ್ಲಿ ಬಂದು ಕೂತ್ಕೊಳ್ತಾರೆ. ಶ್ರೀಕಾಂತ್ ಶೆಟ್ಟಿಗೆ ಒಂದು ಹಬ್ಬಕ್ಕನ ಬಗ್ಗೆ ಉಪನ್ಯಾಸ ಕೊಡ್ಲಿಕ್ಕೆ ಬಂದಿರ್ಬೋದು, ನಾನು ನೋಡ್ಲಿಲ್ಲ ಅಂತ ಯಾನ್ ಪಂಡೆ ಆಂಡ ಎಂಕಲ ವೇದಿಕೆ ಎಂಚಿನ ಹಾಕಲು ಬತ್ತು ಕುಲ್ಲು ಎರಿಂದ ಎಂಕ್ಲಿಗೆ ಬನಿಯರಾಬಜಿ ಕಂಬಳ ತೀರ ಬತ್ತಿನ ಹಾಕಲು 500 ಜನ ಸ್ಟೇಜ್ ಇರುಕಲು ಆತ್ಮಲ್ಲ ಒಂದು ವೇದಿಕೆ ಅವತ್ತಂದೆ ಶ್ರೀಕಾಂತ್ ಶೆಟ್ಟಿದಲ್ಲ ಕ್ರಿಮಿನಲ್ ಹತ್ತು ಆರ್ಯರೆಲ್ಲ ಕೆರ್ತಿಜೇರು ಆರ್ಯರೆಲ್ಲ ದಾಲ ಮಲ್ತಿಜೇರು ದಾಲ ಮಲ್ತಿಜೇರು ಆರು ಮಲ್ತಿನ ಭಾಷೆ ನೋಡಿ ಅರೆಗದ ಅದಣ್ಣಲ್ಲ ಅದ ಮಿತ್ತೊಂದು ಕೆಲವು FIR ಅದು ಪೆರೆ ಯಾವ ಅಣ್ಣಲಾರಿನ ಕ್ರಿಮಿನಲ್ ನೊಟ್ಟಿಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಪನ್ಪನಂಚಿನ ನಂಜ ಸ್ಥಾನಗ ಅಗೌರವ ತೋಜ್ಬಾನಂಚಿನ ಒಂಜಿ ಬೇಲೆನು ಬಹುಶಃ ಕೆಲವು ಜನ ಮನಸ್ಸಿಜ್ಜಾಂದಿನಕಲು ಮನಸ್ಸಿಗೆ ಒಂದಿನಕಲು ಬೇತೆ ಬೇತೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಡ್ ಪಾಡೋದಿಲ್ಲ. ದಯದೀದ್ ಒಂದು ಎಡ್ಡ ಜಿಲ್ಲಾಧಿಕಾರಿಗೆ ಅತನ ಒಂಜಿ ಜಿಲ್ಲೆದ ಅಧಿಕಾರನಕ್ಲಿಗೆ ಇಂಚಿನ ಒಂಜಿ ಕಪ್ಪು ಚುಕ್ಕಿಯನ್ನು ಕೊರ್ಪನಕ್ಲ ಮನಸ್ಸಿಗೆ ಬೇನೆ ಮಲ್ಪಡೆ ಮಲ್ಪಡೆ ಮಲ್ತಾಡ ಎಂಕಲ ಕಂಬಳ ಸಮಿತಿಗೆ ಎಂಕ್ಲಿಗೆ ಬೇನೆ ಹಾಪುಂಡು.